ಆತ್ಮೀಯ ಶುಭ ಮುಂಜಾನೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ವತಿಯಿಂದ ಇಂದು ಈ ಸೂರಜ್ ಪದವಿ ಪೂರ್ವ ಕಾಲೇಜಿನ ಈ ಸುಂದರ ಸಭಾಂಗಣದಲ್ಲಿ ನಮ್ಮ ಪರಿಷತ್ತಿನ 2 ದತ್ತಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಅದಕ್ಕೆ ಆಗಮಿಸಿರುವಂಥ ಎಲ್ಲ ಅತಿಥಿ ವರೇಣ್ಯರಿಗೆ, ಇಲ್ಲಿನ ಶಿಕ್ಷಕ ವೃಂದದವರಿಗೆ, ವಿದ್ಯಾರ್ಥಿನಿಯರಿಗೆ ಹಾಗೂ ಎಲ್ಲ ಸಭಿಕರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಈಗ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಾಡಗೀತೆ ಶಾಲಾ ವಿದ್ಯಾರ್ಥಿಗಳಿಂದ. ಈಗ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಪ್ರೀತಿಪೂರ್ವಕ ಸ್ವಾಗತಿಸಲಿದ್ದಾರೆ ನಮ್ಮ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರು. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿವಸ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಇದರ ವತಿಯಿಂದ ಸೂರಜ್ ಪದವಿ ಪೂರ್ವ ಕಾಲೇಜು ಮುಡಿಪು ಕುರ್ನಾಡು ಇವರ ಸಹಯೋಗದೊಂದಿಗೆ ಸಾಹಿತಿ ಬಾಬಾ ಮಜೀಬೈಲು ದತ್ತಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇಂದಿನ ದತ್ತಿ ಕಾರ್ಯಕ್ರಮದಲ್ಲಿ ದತ್ತಿ ಉಪನ್ಯಾಸದ ವಿಷಯ ಶ್ರೀ ಭಾಸ್ಕರ ಭಂಡಾರಿ ಅವರ ಬಗ್ಗೆ, ಸಾಹಿತ್ಯದ ಬಗ್ಗೆ ವಿಚಾರ ವಿಮರ್ಶೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಗಣ್ಯರು ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ಕಾರ್ಯದರ್ಶಿಯ ಹಿನ್ನೆಲೆಯಲ್ಲಿ ನಾನು ಎಲ್ಲರನ್ನ ಸ್ವಾಗತಿಸುವ ಹೊಣೆಗಾರಿಕೆಯನ್ನು ಪಡೆದಿದ್ದೇನೆ. ಮೊದಲಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬಂದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ, ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು, ಅವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇನೆ. ಗುಚ್ಛ ನೀಡಿ ಶಾಲೆಯ ಅಧ್ಯಾಪಕಿಯರು ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಅದೇ ರೀತಿ ಇವತ್ತಿನ ಈ ದತ್ತಿ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರವನ್ನು ನೀಡಿ ಅವರ ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ಸೂರಜ್ ಪದವಿ ಪೂರ್ವ ಕಾಲೇಜು ಇದರ ಚೇರ್ಮನ್ ಆದಂತಹ ಶ್ರೀ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಸರ್ ಅವರನ್ನು ಸಹ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀ ಗಣೇಶ್ ಪ್ರಸಾದ್ ಜಿ ಅವರಿದ್ದಾರೆ, ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಂಗಳೂರು ತಾಲೂಕು ಘಟಕ ಇದರ ಕೋಶಾಧಿಕಾರಿಯಾದಂತಹ ಶ್ರೀ ಎನ್ ಸುಬ್ರಾಯ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಶ್ರೀ ಡೊಂಬಯ್ಯ ಇಡ್ಕಿದು ಅವರ ಅನುಪಸ್ಥಿತಿಯಲ್ಲಿ ಇವತ್ತಿನ ದತ್ತಿ ಉಪನ್ಯಾಸವನ್ನು ಸಹ ಅವರೇ ನೀಡುತ್ತಿದ್ದಾರೆ. ಶ್ರೀ ಸುಬ್ರಾಯ ಭಟ್ ಹಿರಿಯ ಸಾಹಿತಿ, ಅವರನ್ನ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ಸೂರಜ್ ಪದವಿ ಪೂರ್ವ ಕಾಲೇಜು ಇದರ ಪ್ರಾಂಶುಪಾಲರಾದಂತಹ ಡಾಲ್ಫಿ ಸಿಕ್ವೇರಾ ಸರ್ ಅವರು ಇದ್ದಾರೆ, ಅವರನ್ನು ನಾನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಬಂದಿರುವಂತಹ ಮಾಧ್ಯಮ ಬಂಧುಗಳಾದಂತಹ ಹೊಸಕುರಲ್ ಚಾನೆಲ್ನ ಶ್ರೀ ಆಸಿಫ್ ಹೊಸಕುರಲ್ ಅವರು ಹಾಗೂ ಶಾರದಾ ವಿದ್ಯಾಲಯದ ಒಂದು ಸ್ನೇಹಿತ ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಶಾಲೆಯ ಶಿಕ್ಷಕಿಯರು ಹಾಗೂ ಸೂರಜ್ ಪದವಿ ಪೂರ್ವ ಕಾಲೇಜಿನ ಶಾಲೆಯ ಮಕ್ಕಳು
ಎಲ್ಲರನ್ನೂ ಸಹ ನಾನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂಥ ನಮ್ಮ ಗೌರವ ಕಾರ್ಯದರ್ಶಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರಿಗೆ ಪ್ರೀತಿಯ ವಂದನೆಗಳು. ಅವರನ್ನು ಕೂಡ ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾರೆ. ನಿರ್ಗಮಯ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಮಂಗಳೂರು ತಾಲೂಕು ಘಟಕದ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರಿಂದ ಆಗಲಿಕ್ಕಿರುವಂಥದ್ದು ನಮಗೆ ಬಹಳ ಸಂತೋಷ. ನಮ್ಮ ಕೋರಿಕೆಯ ಮೇರೆಗೆ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳಾಗಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈಗ ಈ ನಮ್ಮ ಎರಡೂ ದತ್ತಿ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ದೀಪ ಪ್ರಜ್ವಲನೆಯೊಂದಿಗೆ ನೆರವೇರಿಸಿಕೊಡ್ಬೇಕು ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ಪರವಾಗಿ ಅವರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಳ್ತಾರೆ. ಕೊಟ್ಟು ಈ ಒಂದು ದತ್ತಿ ಕಾರ್ಯಕ್ರಮಕ್ಕೆ ನಮಗೆ ಪ್ರಪ್ರಥಮವಾಗಿ ಚಾಲನೆ ನೀಡಲಿಕ್ಕೆ ಕಾರಣವರು. ಅದರ ಉದ್ಘಾಟನೆ ಬಹುಶಃ ಅತ್ಯಂತ ಪ್ರಸ್ತುತವಾಗಿ ಅವರಿಂದ ಆಗಿದೆ ಅಂತ ನಾವು ಭಾವಿಸ್ತೇವೆ. ಅದಕ್ಕೆ ಅವರಿಂಥ ಯೋಗ್ಯ ವ್ಯಕ್ತಿ ಖಂಡಿತವಾಗಿಯೂ ಈ ಉದ್ಘಾಟನೆಗೆ ಬೇರೆಯವರು ಇರಲಿಲ್ಲ. ಅದನ್ನು ದೇವರು ನಮಗೆ ಒದಗಿಸಿಕೊಟ್ಟರು. ಅವರು ಪ್ರೀತಿಯಿಂದ ಇಲ್ಲಿ ಆಗಮಿಸಿದ್ದಕ್ಕಾಗಿ ನಾವು ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ಅವರು ನಮ್ಮನ್ನು ಉದ್ದೇಶಿಸಿ ಉದ್ಘಾಟಕರ ಹಾಗೂ ಮುಖ್ಯ ಅತಿಥಿಯ ನೆಲೆಯಲ್ಲಿ ಹಿತನುಡಿಗಳನ್ನು ನುಡಿಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ತುಂಬ ಸಂತೋಷ ಆಗ್ತಿದೆ. ಯಾಕೆ ಹೇಳಿದರೆ ಈ ದತ್ತಿ ಕಾರ್ಯಕ್ರಮ ಆಗಲಿ, ಯಾವುದೇ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಾಗಲಿ ಈ ರೀತಿ ಶಾಲಾ ಕಾಲೇಜುಗಳಲ್ಲಿ ಮಾಡಿದರೆ ನೀವೊಂದು 100 ಮಂದಿಯಲ್ಲಿ 10 ಮಂದಿ ಸಾಹಿತ್ಯದ ಬಗ್ಗೆ ಆಸಕ್ತಿ ವಹಿಸಲಿಕ್ಕೆ ಸಾಧ್ಯ ಉಂಟು. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ 2 ಕಾರ್ಯಕ್ರಮಗಳಿದೆ. ಒಂದು ಸಾಹಿತಿ ಬಾ ಭಜಬೈಲು ಅವರ ದತ್ತಿ ಕಾರ್ಯಕ್ರಮ, ಇನ್ನೊಂದು ನಮ್ಮ ಮಂಗಳೂರು ತಾಲೂಕು ಸಾಹಿತ್ಯ ಪರಿಷತ್ತಿನಿಂದ ದತ್ತಿ ಇಟ್ಟ ಕಾರ್ಯಕ್ರಮ. ಅದು 2 ಒಟ್ಟಿಗೆ ಇವತ್ತು ನಡೀಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಆತ್ಮೀಯ ಶಿಕ್ಷಕ ವೃಂದದವರೇ ಹಾಗೂ ಮಕ್ಕಳೇ ಹಾಗೂ ಮಾಧ್ಯಮದವರೇ, ಮೊದಲಿನ ವಿಷಯ ತಗೊಂಡ್ರೆ ಬಾಬಾ ಮಜಿಬೈಲು ಅವರನ್ನು ನೋಡಿದ್ದೇನೆ, ಆದರೆ ಅವರ ಪರಿಚಯ ಇರಲಿಲ್ಲ ಆಗ. ಆದರೆ ಅವರ ಶ್ರೀಮತಿಯವರ ಪರಿಚಯ ನಮಗೆ ಆಯಿತು. ಒಂದು ದಿವಸ ಫೋನ್ ಮಾಡಿದರು. ನಾನು ಮತ್ತು ಜಿಲ್ಲಾ ಅಧ್ಯಕ್ಷರಾದ ಕಲ್ಕೂರ್ರವರ ಮನೆಗೆ ಹೋದೆವು ಬೆಳಿಗ್ಗೆ. ಆಗ ಅವರು ಒಂದು ಕಪಾಟು ಪುಸ್ತಕ ಅವರ ಗಂಡನದ್ದು ಅವರು ಬರೆದದ್ದು ಹಾಗೂ ಅವರ ಕಲೆಕ್ಷನ್ಸ್ ಎಲ್ಲ ಇತ್ತು, ಅದನ್ನು ಕೊಟ್ಟರು. ಹಾಗೆ ಅದರೊಟ್ಟಿಗೆ 50,000 ಅವರ ಗಂಡನ ಹೆಸರಿನಲ್ಲಿ ಒಂದು ದತ್ತಿ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಬೇಕಂತ ದತ್ತಿಯಾಗಿ ನೀಡಿದರು. ತುಂಬ ಆಸಕ್ತಿಯಿಂದ ಆಗಾಗ ಫೋನ್ ಮಾಡ್ತಿದ್ರು, ಯಾವಾಗ ಮಾಡ್ತೀರಿ ಅಂತ. ಅದು 1ನೇ ವರ್ಷ ನಮಗೆ ಏನು ಬರೋದಿಲ್ಲ, ಅದು ಬರುವಾಗ 2 ವರ್ಷ ಕಳೀತದೆ ದತ್ತಿದ್ದು ಬಡ್ಡಿದ್ದು ಕಾರ್ಯಕ್ರಮ ಮಾಡಲಿಕ್ಕೆ. ಹಾಗೆ ಅದು ಈ ವರ್ಷ ಕೂಡಿ ಬಂತು. ಅದರೊಟ್ಟಿಗೆ ನಮ್ಮ ಮಂಗಳೂರು ತಾಲೂಕು ಸಾಹಿತ್ಯ ಪರಿಷತ್ ಅದರಲ್ಲಿದ್ದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಎಲ್ಲ ಒಂದು ಆಸಕ್ತಿಯಿಂದ ಬಹಳ ಸೂಕ್ಷ್ಮವಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅದರಲ್ಲಿ ವೆಚ್ಚವನ್ನು ಕಮ್ಮಿ ಮಾಡಿಕೊಂಡು ಒಂದು 75,000 ಉಳಿಸಿ ನಮ್ಮ ಕೊನೆಯ ಹಂತದಲ್ಲಿ ಅಂದರೆ 2ನೇ ಅವಧಿ 9 ವರ್ಷ ಆದ ನಂತರ ನಾವು ಬಿಡುವಾಗ ಆ ದತ್ತಿ ಒಂದು 75,000 ಇಟ್ಟೆವು. ಅದರಲ್ಲಿ ನಮ್ಮದು ಒಂದು ಕೋರಿಕೆ ಇತ್ತು, ಇದ್ರೆ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ
ಕವನ ಸ್ಪರ್ಧೆ ಮಾಡಬೇಕು ಹೇಳಿ. ಯಾಕೆ ಹೇಳಿದರೆ ನಾವಿರುವಾಗ ತುಂಬ ಕವನ ಸ್ಪರ್ಧೆ, ಕವನ ವಾಚನಗಳನ್ನು ಮಕ್ಕಳಿಂದ ಮಾಡಿಸ್ತಿದ್ದೆವು. ಅದರಲ್ಲಿ ಒಳ್ಳೆಯ ಪ್ರತಿಭೆಗಳುಂಟು. ಆ ಪ್ರತಿಭೆಗಳು ಹೊರಬರಬೇಕಾದ್ರೆ ಮಕ್ಕಳಿಗೆ ಹೆಚ್ಚು ನಾವು ಒತ್ತು ಕೊಡಬೇಕಾಗ್ತದೆ. ಅದರಲ್ಲೂ ಡಿಗ್ರಿಗೆ ಹೋದ ಮಕ್ಕಳಿಗಿಂತಲೂ ನಮ್ಮ ಪದವಿ ಪೂರ್ವ ಕಾಲೇಜಿನ ಮಕ್ಕಳಲ್ಲಿ ಹೆಚ್ಚಿನ ಆಸಕ್ತಿ ಸಾಹಿತ್ಯದಲ್ಲಿರ್ತದೆ. ಹಾಗಾಗಿ ನಾವು ಅದೊಂದು ಒಂದು ಕಾರ್ಯಕ್ರಮ ಮಕ್ಕಳಿಗೆ ಮಾಡಬೇಕಂತ ಬರೆದಿದ್ದೆವು. ಹಾಗಾಗಿ ಇವತ್ತು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 2 ಕಾರ್ಯಕ್ರಮಗಳು ಇವತ್ತು ಒಟ್ಟಿಗೆ ನಡೀಲಿಕ್ಕಿದೆ. ಬಾಬಾ ಮಜಿಬೈಲು ಅವರ ಬಗ್ಗೆ, ಅವರು ವಕೀಲರಾಗಿದ್ದರು. ಅವರ ವಿಷಯ ನಮಗೆ ಸುಬ್ರಾಯ ಭಟ್ರು ಹೇಳಲಿಕ್ಕಿದ್ದಾರೆ. ಈ ದತ್ತಿನಿಧಿ ಕಾರ್ಯಕ್ರಮ ಹೇಳೋದಿದ್ರೆ, ನಮ್ಮ ಕೊನೆಯ ಮೊದಲ ಕಾರ್ಯಕ್ರಮ, ನಮ್ಮ ಸಮ್ಮೇಳನ 9 ವರ್ಷದಲ್ಲಿ ಮೊದಲ ಸಮ್ಮೇಳನ ಕುಳಾಯಿಯಲ್ಲಿ ಆಯಿತು. 2ನೇ ಸಮ್ಮೇಳನ ನಂದನೇಶ್ವರ ದೇವಸ್ಥಾನದಲ್ಲಿ ಇದರಲ್ಲಿ ಆಯಿತು, ಪಣಂಬೂರಿನಲ್ಲಿ. ಹಾಗೆ ಒಟ್ಟು 9 ಸಮ್ಮೇಳನ ಮಾಡಿದ್ದೆವು ನಾವು. ಹೇಗೂ ಕೊನೆಯ ಹಂತದಲ್ಲಿ ನಮ್ಮ ಹತ್ರ ಕೊನೆಯ ಸಮ್ಮೇಳನ ಮಾಡುವಾಗ ನಮಗೆ ಅಲ್ಲಿಯ ಪಣಂಬೂರು ದೇವಸ್ಥಾನದಿಂದ ನಮಗೆ ಖರ್ಚು ಕಮ್ಮಿ ಆಯಿತು. ಯಾಕೆ ಹೇಳಿದರೆ ಊಟ ತಿಂಡಿಯ ವ್ಯವಸ್ಥೆ ಹಾಗೂ ವೇದಿಕೆ ಸಜ್ಜು ಹಾಗೂ ಆಸನ ವ್ಯವಸ್ಥೆ ಎಲ್ಲ ಅವರು ಮಾಡಿದರು. ಹಾಗಾಗಿ ನಮಗೆ ಕೊನೆಯ ಹಂತದಲ್ಲಿ 75,000 ಉಳಿಸಲಿಕ್ಕೆ ಆಯಿತು. ಅದನ್ನು ನಾವು ಒಂದು ನೆನಪಿಗಾಗಿ ಅಲ್ಲಿಯ ಹೆಸರು ಹಾಕಿ, ಆ ದೇವಸ್ಥಾನದ ಹೆಸರು ಸಹ ಹಾಕಿ, ನಮ್ಮ ಸಮಿತಿಯ ಹೆಸರು ಹಾಕಿ ಒಂದು ದತ್ತಿನಿಧಿಯನ್ನು ಮಾಡಿದೆವು. ತುಂಬ ಖುಷಿ ಆಗ್ತದೆ. ಯಾಕೆ ಹೇಳಿದರೆ ಈ ಕಾರ್ಯಕ್ರಮ, ದತ್ತಿನಿಧಿ ಕಾರ್ಯಕ್ರಮ, ಮೊದಲ ಕಾರ್ಯಕ್ರಮ ಕಾಲೇಜಿನಲ್ಲಿ ಆದದ್ದು ಬಹಳ ಖುಷಿಯಾಗಿದೆ. ಯಾಕೆ ಇಲ್ಲಿ ಸಾರ್ವಜನಿಕವಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೂ ಕಷ್ಟ. ಅದರೊಟ್ಟಿಗೆ ಮಕ್ಕಳಿಗೆ ಮಾಡಿದರೆ, ಮಕ್ಕಳಿಗಾಗಿ ಮಾಡಿದ ಸ್ಪರ್ಧೆ ಸಹ ಇದ್ದದ್ರಿಂದ ಇದು ಒಂದು ಒಳ್ಳೆಯ ಸ್ಥಳ, ಒಳ್ಳೆಯ ಆಯ್ಕೆ. ನಾನು ಈ ಒಂದು ಆಯ್ಕೆ ಮಾಡಿದ್ದಕ್ಕಾಗಿ ಈಗಿನ ಪದಾಧಿಕಾರಿಗಳು, ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಮಿತಿಯಲ್ಲಿ ಒಳ್ಳೆಯ ಆಸಕ್ತ ಪದಾಧಿಕಾರಿಗಳು ಇದ್ದರು. ಆಗ ಸಹ ಪ್ರೊಫೆಸರ್, ಪ್ರಾಂಶುಪಾಲರು, ರಿಟೈರ್ಡ್ ಪ್ರೊಫೆಸರ್ ಹೀಗೆಲ್ಲ ಇದ್ದರು. ಹಾಗಾಗಿ ನಮಗೆ ಎಲ್ಲ ಮಾಹಿತಿ ಕೊಡಲಿಕ್ಕೆ ಹಾಗೂ ಸಲಹೆ ಸೂಚನೆ ಕೊಡಲಿಕ್ಕೆ ಅವರ ಒಂದು ದೊಡ್ಡ ತಂಡವೇ ಇತ್ತು. ಹಾಗಾಗಿ 9 ವರ್ಷ ಸುಸೂತ್ರವಾಗಿ ಕಾರ್ಯಕ್ರಮಗಳನ್ನು ಮಾಡಿದೆವು. ನಮ್ಮ ಒಂದು ಸಮ್ಮೇಳನ ಇಲ್ಲಿ ದೇರ್ಲಕಟ್ಟೆಯಲ್ಲಿ ಆಗಿತ್ತು. ಇವರದ್ದು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರ ಕಾಲೇಜಿನಲ್ಲಿ ಒಂದು ಸಮ್ಮೇಳನ ಮಾಡಿದ್ದೆವು. ಯಾಕೆ ಹೇಳಿದರೆ ಸಮ್ಮೇಳನಗಳು ಕಾಲೇಜುಗಳಲ್ಲಿ ಆದರೆ ಈ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸ್ತಾರೆ, ಆಸಕ್ತರಾಗ್ತಾರೆ. ಅಲ್ಲಿ ಬರುವ ಪುಸ್ತಕ ಪ್ರದರ್ಶನದಲ್ಲಿ ಭಾಗವಹಿಸಿ ಪುಸ್ತಕಗಳ ಬಗ್ಗೆ ಆಸಕ್ತಿ ಮೂಡ್ತದೆ. ಕೆಲವರು ಖರೀದಿ ಮಾಡ್ತಾರೆ. ಈ ರೀತಿ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಇವತ್ತು ಒಳ್ಳೆಯ ಕಾರ್ಯಕ್ರಮ. 30ಕ್ಕಿಂತಲೂ ಅಧಿಕ ಮಕ್ಕಳು ಈ ಒಂದು ಕವನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ಬಹುಮಾನ ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಬಹುಮಾನ ಬಾರದಿದ್ದರೂ ನಿಮ್ಮ ಈ ಆಸಕ್ತಿಯನ್ನು ಮುಂದುವರಿಸಿ. ಅದೇ ರೀತಿ ನೀವು ಕವನ ಅಂತೇಳಿ ಅಲ್ಲ, ಎಲ್ಲ ವಿಷಯದಲ್ಲೂ ಈಗ ಸಾಹಿತ್ಯದಲ್ಲಿ ಅನೇಕ ಮಜಲುಗಳುಂಟು. ಅದು ಕವನ ಇರ್ಬೋದು, ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ಪ್ರಬಂಧ ಇರ್ಬೋದು, ವಿಮರ್ಶೆ ಇರ್ಬೋದು. ಯಾವುದೇ ಕ್ಷೇತ್ರದಲ್ಲೂ ನೀವು ನಿಮ್ಮನ್ನು ತೊಡಗಿಸಿಕೊಳ್ಬೋದು. ಮಕ್ಕಳ ಸಾಹಿತ್ಯ ಉಂಟು, ಅದು ಇರ್ಬೋದು. ಯಾವ ಕ್ಷೇತ್ರದಲ್ಲೂ ನೀವು ಆರಿಸಿಕೊಂಡ್ರೆ ಅಲ್ಲಿ ಮುಂದೆ ಬರಲಿಕ್ಕೆ ಅವಕಾಶಗಳುಂಟು. ಹಾಗಾಗಿ ನಿಮ್ಮ ಈ ಆಸಕ್ತಿಯನ್ನು ಇನ್ನೂ ಮುಂದುವರಿಸಿಕೊಳ್ಳಿ. ಈ ಒಂದು ಕವನ ಬರೆದವರು ಇದೊಂದು ಕೊನೆಯದಂತ ಭಾವಿಸಬೇಡಿ, ಇದು ನಿಮ್ಮ ಪ್ರಾರಂಭ ಅಂತ ಭಾವಿಸಿ. ಹಾಗೂ ಬಹುಮಾನ ಸಿಕ್ಕಿದವರಿಗೂ ಸಿಗದವರಿಗೂ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಈ ಸಾಹಿತ್ಯ ಆಸಕ್ತಿ ಇನ್ನಷ್ಟು ಮುಂದುವರಿಯಲಿ ಅಂತ ಪ್ರಾರ್ಥಿಸಿ, ಈ ಒಂದು ಅವಕಾಶ ಕಲ್ಪಿಸಿದ ನಮ್ಮ ಮಂಗಳೂರು ಘಟಕದ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳ ಬಗ್ಗೆ ಬೆಳಕು ಚೆಲ್ಲಿ, ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಆಸಕ್ತಿ ಇನ್ನಷ್ಟು ಹೆಚ್ಚಲಿ. ಅದಕ್ಕಾಗಿ ಶಾಲೆಗಳಲ್ಲಿ ಕಾರ್ಯಕ್ರಮ ಅತ್ಯಂತ ಪ್ರಸ್ತುತ ಅಂತ ಹೇಳ್ತಾ ಈ
ಸಂದರ್ಭದಲ್ಲಿ ಉದ್ಘಾಟಕರ ನೆಲೆಯಲ್ಲಿ ಮಾತನಾಡಿದಂಥ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರಿಗೆ ವಂದನೆಗಳು. ಮುಂದಿನ ಕಾರ್ಯಕ್ರಮ ಸಾಹಿತಿ ಭಾಸ್ಕರ ಭಂಡಾರಿ ಮಜಿಬೈಲು ದತ್ತಿ ಇದರ ಉಪನ್ಯಾಸ. ಅದನ್ನು ಇಂದು ನಡೆಸಿಕೊಳ್ಳಿಕ್ಕಿದ್ದಾರೆ ನಮ್ಮ ಪರಿಷತ್ತಿನ ಗೌರವ ಕೋಶಾಧಿಕಾರಿಗಳಾದಂಥ ಶ್ರೀ ಸುಬ್ರಾಯ ಭಟ್ ಅವರು. ಬಂಧುಗಳೇ, ಇವತ್ತು ಭಾಸ್ಕರ ಭಂಡಾರಿ ಮಜಿಬೈಲು ಇವರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಎಷ್ಟು ಹೆಮ್ಮೆ ಆಗ್ತದೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಯಾಕೆ ಅಂದರೆ ಒಂದು ಸಾಹಿತ್ಯ ಏನು ಕೆಲಸ ಮಾಡಬೇಕು ಅದು ಇವತ್ತು ಮಾಡಿ ತೋರಿಸಿದೆ. ಬಹುಶಃ ಭಾಸ್ಕರ ಭಂಡಾರಿಯವರು ಇರುವಾಗ ಅವರನ್ನು ಹೆಚ್ಚಿನ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅವರು ಕೊಟ್ಟಂತಹ ಸಾಹಿತ್ಯ 10 ಕಟ್ಟುವಲ್ಲಿ ಒಂದು ಮುತ್ತು ಕಟ್ಟು ಅಂತ ಹೇಳುವ ಹಾಗೆ ಉಂಟು. 100 ಕವನ ಬರೆಯುವುದು ದೊಡ್ಡದಲ್ಲ, ಆದರೆ ಒಂದು ಒಳ್ಳೆಯ ಕವನ ಬರೆಯುವುದು ನಿಜಕ್ಕೂ ದೊಡ್ಡ ವಿಷಯ. ಅಂಥ ವಿಷಯವನ್ನು ಭಾಸ್ಕರ ಭಂಡಾರಿ ಮಜಿಬೈಲು ಮಾಡಿದ್ದಾರೆ. ಭಾಸ್ಕರ ಭಂಡಾರಿ ಮಜಿಬೈಲು ಬ್ಯಾಂಕಿನಲ್ಲಿ ಉದ್ಯೋಗದಲ್ಲಿದ್ದರು. ಸಾಮಾನ್ಯವಾಗಿ ನಾವು ಏನು ನೋಡ್ತೇವೆ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿದ್ದವರು ಹೆಚ್ಚಾಗಿ ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳುವುದನ್ನು ನಾವು ಕಾಣ್ತೇವೆ ಸಾಮಾನ್ಯವಾಗಿ. ಆದರೆ ಶಿಕ್ಷಣ ಕ್ಷೇತ್ರದಿಂದ ಹೊರತಾಗಿ ಬೇರೆ ಕ್ಷೇತ್ರದಲ್ಲಿ ಇರುವವರು ಏನಾದರೂ ಸಾಹಿತ್ಯಕ್ಕೆ ಬಂದರೆ ಅದು ಬಹಳ ವಿಶೇಷ. ಮತ್ತು ಅವರು ಆ ಒಂದು ಅಪಾರವಾದ ತುಡಿತದಿಂದ ಅಪಾರವಾದ ಪ್ರೀತಿಯಿಂದ ಮಾತ್ರ ಸಾಹಿತ್ಯಕ್ಕೆ ಬಂದಿರ್ತಾರೆ. ಬ್ಯಾಂಕಿನಲ್ಲಿ ನಮಗೆ ಗೊತ್ತಿದೆ, ಅವರಿಗೆ ನಿರಂತರ ಕೆಲಸ ಇರ್ತದೆ, ಒತ್ತಡ ಇರ್ತದೆ. ಅದರ ನಡುವೆಯೂ ತನ್ನ ಸಾಹಿತ್ಯದ ಪ್ರೀತಿಯನ್ನು ಬಿಡದೆ ಉಳಿಸಿಕೊಂಡು ಭಾಸ್ಕರ ಭಂಡಾರಿಯವರು ಒಂದು ಬಹಳ ಪ್ರೀತಿಯ, ಬಹಳ ಒಳ್ಳೆಯ, ಅದ್ಭುತವಾದ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಅವರ ಸಾಹಿತ್ಯವನ್ನು ನೋಡಿದಾಗ ಅದು ವೇದ್ಯವಾಯಿತು, ಬಹಳ ಸಂತೋಷವಾಯಿತು. ಇವತ್ತು ಸೂರಜ್ PU ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಆಗುವುದಂತ ಹೇಳಿದರೆ ಅದು ಬಹಳ ಸಂತೋಷ ಆಗಿದೆ. ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರು ಹೇಳಿದ ಹಾಗೆ ಈ ಮಕ್ಕಳ ಎದುರಿಗೆ ಇಂತಹ ಕಾರ್ಯಕ್ರಮಗಳು ಆಗಬೇಕು. ಅದರಿಂದ ಬಹಳ ಲಾಭವಿದೆ. ಈಗ ನಮ್ಮ ರೇವಣ್ಕರ್ ಅವರು ನೋಡಿ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದು ಮತ್ತೆ ವಿದ್ಯಾಕ್ಷೇತ್ರಕ್ಕೆ ಬಂದು ಅದು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಚೂಂತಾರು ಅವರು ದಂತವೈದ್ಯರು, ಆದರೆ ಸಾಹಿತ್ಯಕ್ಕೆ ಬಂದಿದ್ದಾರೆ. ಜಿ ಅವರು ಉದ್ಯಮಿ, ಆದರೆ ಸಾಹಿತ್ಯಕ್ಕೆ ಬಂದಿದ್ದಾರೆ. ನಾನು ಅಕೌಂಟೆಂಟ್, ಆದರೆ ನಾನು ಸಾಹಿತ್ಯ ಆಸಕ್ತಿಯಿಂದ ಇಲ್ಲಿ ಬಂದಿದ್ದೇನೆ. ನಿಮ್ಮಂಥವರ ಮುಂದೆ ನಿಲ್ಲುವಂಥ ಅವಕಾಶ ಸಾಹಿತ್ಯ ಪ್ರೀತಿ ಮಾಡಿಕೊಟ್ಟಿದೆ. ಭಾಸ್ಕರ ಭಂಡಾರಿ ಮಜಿಬೈಲು ಅವರ ಸಾಹಿತ್ಯ ಇವತ್ತು ಬದುಕಿದೆ. ಅದು ನಮಗೆ ಅತ್ಯಂತ ಸಂತೋಷದ ವಿಷಯ. ಬಂಧುಗಳೇ, ಭಾಸ್ಕರ ಭಂಡಾರಿ ಮಜಿಬೈಲು ಅವರು 4 ಕವನ ಸಂಕಲನಗಳನ್ನು ಕೊಟ್ಟಿದ್ದಾರೆ. 4. ಮೊದಲು 1980ರಲ್ಲಿ ಅವರು ನೆನಹು ಅಂತ ಒಂದು ಕವನ ಸಂಕಲನವನ್ನು ಕೊಡ್ತಾರೆ. ಬಹಳ ವಿಶೇಷವಾಗಿ ಗಮನಿಸಬೇಕು, ನೆನಹು ಕವನ ಸಂಕಲನಕ್ಕೆ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಮಾಸ್ತಿ ವೆಂಕಟೇಶ ಅಯ್ಯಂಗಾರರಿಂದ ಆಶೀರ್ವಚನಗಳನ್ನು ಕೇಳ್ತಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರೀತಾರೆ, ಶ್ರೀ ಭಾಸ್ಕರ ಭಂಡಾರಿ ಮಜಿಬೈಲು ಇವರು ತಮ್ಮ ಈ ಕವನ ಸಂಗ್ರಹಕ್ಕೆ ನನ್ನ 2 ಆಶೀರ್ವಚನಗಳು ಬೇಕೆಂದು ಬಯಸಿದ್ದಾರೆ. ನಾನು ಹಲವು ಕಾರಣದಿಂದ ಈಚೆಗೆ ಇಂತಹ ಕೆಲಸಕ್ಕೆ ಕೈ ಹಾಕುತ್ತಿಲ್ಲ. ಇರುತ್ತಾ ಈ ತರುಣ ಕವಿಗಳು ನನ್ನ ಮಾತು ಕೆಲವು ಬೇಕೇ ಬೇಕು ಎಂದು ಒತ್ತಾಯ ಮಾಡಿದುದರಿಂದ ಈ ವಾಕ್ಯಗಳನ್ನು ಅವರಿಗೆ ಬರೆದುಕೊಡುತ್ತಿದ್ದೇನೆ.
ಇದು ನೆನಹು ಕವನ ಸಂಕಲನಕ್ಕೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರೆಯುವಂಥದ್ದು 1980. ಈಗ ನಮ್ಮ ತರುಣ ಕವಿಗಳು ಹಲವರು ಛಂದಸ್ಸಿಲ್ಲದಿರುವುದೇ ಕಾವ್ಯದ ಲಕ್ಷಣ ಎಂಬಂಥ ಕೃತಿ ರಚನೆ ಮಾಡುತ್ತಿರುವಲ್ಲಿ ಈ ನಮ್ಮ ಕವಿ ಛಂದಸ್ಸನ್ನು ಇಟ್ಟುಕೊಂಡೇ ಬರೆಯುತ್ತಿದ್ದಾರೆ. ಗದ್ಯವಾಗಲಿ ಪದ್ಯವಾಗಲಿ ಛಂದಸ್ಸಿಲ್ಲದೆ ಸೊಗಸು ಬರುವುದಿಲ್ಲ. ಭಾಷೆಗೆ ಛಂದಸ್ಸು ಸಹಜ ಗುಣ. ತರುಣ ಕವಿ ಭಾಸ್ಕರ ಭಂಡಾರಿ ಮಜಿಬೈಲು ಇವರು ಬೇರೆ ಬೇರೆ ನಡೆಯ ಪಂಕ್ತಿಗಳನ್ನು ಬಳಸಿದ್ದಾರೆ. ಇಲ್ಲಿ ಅಲ್ಲಿ ಒಂದೆರಡು ಮಾತ್ರ ಹೆಚ್ಚಿತೋ ಎಂಬಂತೆ ಕಂಡರೂ ಮೊತ್ತದಲ್ಲಿ ರಚನೆ ಚೆನ್ನಾಗಿದೆ. ಶ್ರೀಯುತ ಭಂಡಾರಿಯವರು ಕನ್ನಡ ನುಡಿಯ ಚೆಲುವನ್ನು ಬಲ್ಲರು ಎನ್ನುವುದು ಈ ಪದ್ಯಗಳಿಂದ ಸ್ಪಷ್ಟವಾಗುತ್ತದೆ. ಹಾಗೆ ವೆಂಕಟೇಶ ಅಯ್ಯಂಗಾರ್ ಅವರು ಬರೀತಾರೆ, ಬಂಧುಗಳೇ, ಭಾಸ್ಕರ ಭಂಡಾರಿಯವರ ಕವನಗಳು ಈಗ ವೆಂಕಟೇಶ ಅಯ್ಯಂಗಾರವರು ಉಲ್ಲೇಖಿಸಿದಂತೆ ಹೇಳಿದಂತೆ ಹೆಚ್ಚಾಗಿ ಛಂದೋಬದ್ಧವಾಗಿ ನಮಗೆ ಕಂಡುಬರುತ್ತವೆ. ಕೆಲವೊಮ್ಮೆ ಅದು ನವೋದಯ ಶೈಲಿಗೆ ಸ್ವಲ್ಪ ಹೋಗಿದೆ. ಅಂತೂ ಎಲ್ಲ ರಚನೆಗಳು ಕೂಡ ಸೊಗಸಾಗಿವೆ, ಹಾಡುವ ಹಾಗಿವೆ. ಯಾವ ಕವನವನ್ನು ಬೇಕಾದರೂ ನಾವು ತಗೊಳ್ಬೋದು, ಬಹಳ ಚೆನ್ನಾಗಿದೆ. ಉದಾಹರಣೆಗೆ ಕಡಲ ತನಯ ಅಂತ ಬರೀತಾರೆ. ಕಡಲ ತನಯ: ಬೆಳ್ಳಿ ಮೂಡೆ ಬೆಳಕ ನೀಡೆ ಉದಯ ಭಾನು ಪೂರ್ವದಿ, ಕಡಲ ತನೆಯ ದುಡಿಮೆಯೊಡೆಯ ನೆದ್ದು ತವಕ ಶೀಘ್ರದಿ, ಹರಕು ಬಟ್ಟೆ ಬರಿದು ಹೊಟ್ಟೆಯಿಂದ ಮುಂದೆ ನಡೆವನು, ಬಲೆಯ ಹೇರಿ ಹುಟ್ಟ ನೂರಿ ಕಡಲ ತಡಿಗೆ ಬರುವನು. ಇದೆಲ್ಲ ಯಾವತ್ತೋ ಹಾಡಿ ಪ್ರಸಿದ್ಧ ಆಗಬೇಕಾಗಿದ್ದಂತಹ ಕವನಗಳು ಹಲವಾರು ಇದರಲ್ಲಿ ಇವೆ. ಅದು ಆ ಕಾಲದಲ್ಲಿ ಆಗಲಿಲ್ಲ, ಯಾಕಂದರೆ ಪರಿಸ್ಥಿತಿ ಹಾಗಿತ್ತು. ಇವರ ಜ್ಞಾನದ ವಿಸ್ತಾರ, ಅವರ ಭಾವದ ಹರಿವು, ಆಳ ಅಗಲ ನಮಗೆ ವಿವಿಧ ರಚನೆಗಳಿಗೆ ಕಂಡುಬರುತ್ತವೆ. ವೈವಿಧ್ಯ ಕೊಟ್ಟಿದ್ದಾರೆ ಅವರು, ರಚನೆಗಳಲ್ಲಿ ವೈವಿಧ್ಯ ಕೊಟ್ಟಿದ್ದಾರೆ. ನೋಡಿ, ಹಿತ ಮಿತ ಅಂತ: ತೂಗು ತಕ್ಕಡಿಗೆ ತೂಕ ಭಾರವೇ ತೂಗುವುದೇ ಅದರ ಧರ್ಮ, ತೂಗು ತಕ್ಕಡಿಗೆ ತೂಕ ಭಾರವೇ ತೂಗುವುದೇ ಅದರ ಧರ್ಮ, ತೂಕ ಭಾರದಲ್ಲಿ ಸಾಮರಸ್ಯ ಸಮತೋಲನ ತೂಕ ಮರ್ಮ, ಕಲ್ಲು ಜಗ್ಗಿದರೆ ವಸ್ತು ಕುಗ್ಗಿದರೆ ತೂಕ ಅಸ್ತವ್ಯಸ್ತ, ಕಲ್ಲು ಜಗ್ಗಿದರೆ ವಸ್ತು ಕುಗ್ಗಿದರೆ ತೂಕ ಅಸ್ತವ್ಯಸ್ತ, ಅಳತೆ ಎರಿಯದೆಯೇ ತೂಗ ಹತ್ತಿದರೆ ಅಳೆದ ಕಲ್ಲೆ ವ್ಯರ್ಥ, ಅಳತೆ ಎರಿಯದೆಯೇ ತೂಗ ಹತ್ತಿದರೆ ಅಳೆದ ಕಲ್ಲೆ ವ್ಯರ್ಥ. ಎಷ್ಟು ಭಾವ ಉಂಟು ನೋಡಿ. ಇದು ಈ ಕವನ ಎಲ್ಲ ನಮಗೆ ಕಾಣದೆ ಹೋಯ್ತಲ್ಲ ಅಂತ ಬೇಸರ ಆಗ್ತದೆ ಅಷ್ಟೇ. ಗಾಂಧೀಜಿಯವರ ಬಗ್ಗೆ ಬರೀತಾರೆ ನೋಡಿ. ಗಾಂಧೀಜಿಯವರ ಬಗ್ಗೆ: ಇನ್ನೊಮ್ಮೆ ನೀನುದಿಸಿ ಬಾ ಪುಣ್ಯ ಪುರುಷ, ಜಗಕ್ಕಿಂದು ಬೇಕಿಯುವುದು ನಿನ್ನ ಸಂದೇಶ, ನೀನಿರಲು ನಿನ್ನ ಬೆಲೆ ನಾವರಿತುದಿಲ್ಲ, ನೀನಿರಲು ನಿನ್ನ ಬೆಲೆ ನಾವರಿತುದಿಲ್ಲ, ಹಿಂದೆ ಮಗೆ ಬೇಕಿರಲು ನೀನೇ ಮುಂದಿಲ್ಲ. ಗಾಂಧೀಜಿಯವರ ಬಗ್ಗೆ ಹೀಗೆ ಬರ್ಕೊಂಡು ಹೋಗ್ತಾರೆ: ಅಂದೊಮ್ಮೆ ಈ ನೆಲಕ್ಕೆ ಕಾರಿರುಳು ಕವಿದಿತ್ತು, ದಾಸ್ಯ ದಾರಿದ್ರ್ಯಗಳ ಮಿಂಚು ಗುಡುಗಿತ್ತು, ಸೂರ್ಯ ಮುಳುಗದ ರಾಜ್ಯ ಹಿಡಿದ ಪಶ್ಚಿಮ ಒಂದು ವಿಕಟಾಟ್ಟಹಾಸದಲ್ಲಿ ಕೇಕೆ ಹಾಕಿತ್ತು. ಹೀಗೆ ಮುಂದುವರಿಸ್ತಾರೆ ನೋಡಿ, ಎಷ್ಟು ಚಂದ ಉಂಟು ನೋಡಿ. ಮತ್ಸ್ಯಪಾದ: ಅಲ್ಲೊಂದು ಕಲ್ಲಿತ್ತು ಅದು ಕಠಿಣವಾಗಿತ್ತು, ಕೆತ್ತಿದರು ಅದರಲ್ಲಿ ಯಾರೋ ಎರಡಕ್ಷರವ ಪ್ರೇಮ, ಕಲ್ಲು ಕಲ್ಲೆ ಬರಿದೆ ಅದರಲ್ಲೂ ಕೆತ್ತುವುದೇ, ಬೆಣ್ಣೆ ಮೃದು ಕೆತ್ತಿರೆಂದಾರೋ ನಗು ನಗುತ ಕೆತ್ತಿದರು ಪ್ರೇಮ. ನೋಡಿ ಯಾವ ರೀತಿ ಇವರು ಎಷ್ಟೊಂದು ಕಡೆ ಎಲ್ಲೆಲ್ಲಿಂದ ಭಾವಗಳನ್ನು ತಂದಿದ್ದಾರೆ, ರಚನೆ ಮಾಡಿದ್ದಾರೆ ಅಂತ ಹೇಳೋದು ಗೊತ್ತಾಗ್ತದೆ. ಇದೇ ಈ ಪುಸ್ತಕಕ್ಕೆ ನಮ್ಮ ಕಯ್ಯಾರ ಕಿಂಜಣ್ಣರಯ್ಯವರು ಬೆನ್ನುಡಿಯನ್ನು ಬರೆದು ಹರಸಿದ್ದಾರೆ ಅಂತ ಹೇಳೋದು ಬಹಳ ಹೆಮ್ಮೆಯ ವಿಚಾರ. 1980ರಲ್ಲಿ ನೆನಹು ಕವನ ಸಂಕಲನವನ್ನು ತಂದ ಮಜಿಬೈಲು ಅವರು
ಶುಭೋದಯ ಸಾಹಿತ್ಯ ಮಾಲಿಕೆಯಲ್ಲಿ, ಅದು ಕೂಡ ಶುಭೋದಯ ಸಾಹಿತ್ಯ ಮಾಲಿಕೆ. ಶುಭೋದಯ ಸಾಹಿತ್ಯ ಮಾಲಿಕೆಯಲ್ಲಿ 1994ರಲ್ಲಿ ನೀಲಾಂಜನ ಎನ್ನುವ ಕವನ ಸಂಕಲನವನ್ನು ಕೊಡ್ತಾರೆ. ನೀಲಾಂಜನ ಕವನ ಸಂಕಲನದಲ್ಲಿ ಅವರೇ ನೀಲಾಂಜನ ಹಚ್ಚುವ ಮೊದಲು ಅಂತ ಹೇಳುವ ಅವರ ಮಾತುಗಳನ್ನು ಬರೆದಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ ಬಂಧುಗಳೇ. ಹೀಗೆ ಬರೀತಾರೆ ಅವರು, ಬರೀತಾ ಹೋಗ್ತಾರೆ. ಆ ನಡುವೆ ಹೀಗೆ ಬರ್ತದೆ: ಸಂಕಟ ಬಂದಾಗ ವೆಂಕಟರಮಣ ಎಂಬ ಮಾತು ವಿನೋದಕ್ಕಾಗಿ ಆಡುವುದಿದ್ದರೂ ಅರ್ಥಪೂರ್ಣವೂ ಹೌದು. ನಿಜವಾದ ಭಕ್ತಿ ಇಲ್ಲದಿದ್ದರೂ ಕಷ್ಟ ಬಂದಾಗ ದೇವರ ನೆನಪಾಗುತ್ತದೆ. ಮಾನವನು ಜೀವನ ಪಥದಲ್ಲಿ ನೊಂದು ಬೆಂದಾಗ, ಜೀವನ ಪಥದ ಕಗ್ಗತ್ತಲಿನಲ್ಲಿ ಕುರುಡನಾಗಿ ದಾರಿ ಕಾಣದೆ ಬಳಲಿದಾಗ ದೈವ ಭಕ್ತಿಯು ಶಕ್ತಿಯನ್ನು, ಆತ್ಮವಿಶ್ವಾಸವನ್ನು ನೀಡಿದರೆ ಪರಮಾತ್ಮನ, ಗುರು ಹಿರಿಯರ ಮಾತೃಶಕ್ತಿಯ ಕೃಪೆಯು ರಕ್ಷಿಸುವ ಹೊಸ ಬೆಳಕನ್ನು, ಹೊಸ ದಾರಿಯನ್ನು ನೀಡುತ್ತದೆ ಎಂಬುದು ಮಾನವನು ಅನುಭವಿಸಿ ತಿಳಿಯಬೇಕಾದ ಅನುಭವ ಮತ್ತು ಅನುಭವವಾಗಿರುತ್ತದೆ. ಇದಕ್ಕಾಗಿಯೇ ನಮ್ಮ ಹಿರಿಯರು ತಮಸೋಮ ಜ್ಯೋತಿರ್ಗಮಯ, ಕರುಣಾಳು ಬಾಬೆಳಕೆ, ಕೈ ಹಿಡಿದು ನಡೆಸೆನ್ನನು, ನಿರ್ಬಲಕೆ ಬಲರಾಮ್, ನಿರ್ಬಲನ ಬಲ ಶ್ರೀರಾಮ ಎಂಬಿತ್ಯಾದಿಯಾಗಿ ಪ್ರಾರ್ಥಿಸಿಕೊಂಡಿದ್ದಾರೆ. ಅದರಂತೆ ಸಾಕ್ಷಾತ್ಕರಿಸಿಕೊಂಡು ಸಾಕ್ಷಿ ನುಡಿದಿದ್ದಾರೆ. ಈ ರೀತಿ ಮಜಿಬೈಲು ಅವರು ಬರೆದಿದ್ದಾರೆ. ಇನ್ನು ಮಜಿಬೈಲು ಅವರು 2000ನೇ ಇಸವಿಯಲ್ಲಿ ಅವರು ಕೋಲ್ಮಿಂಚು ಅಂತ ಹೇಳುವ ಒಂದು ಕವನ ಸಂಕಲನವನ್ನು ತರ್ತಾರೆ. ಅದರಲ್ಲಿ ಕೂಡ ಹಾಗೆ ಅತ್ಯುತ್ತಮವಾದ ಕವನಗಳನ್ನು ಕೊಟ್ಟಿದ್ದಾರೆ. ಅವರ ಒಂದು ಜೈಲು ಅಂತ ಹೇಳುವ ಕವನ ಹೀಗೆ ಶುರುವಾಗ್ತದೆ: ನ್ಯಾಯ ದೇವತೆಯ ಕಣ್ಣು ಕಟ್ಟಿ, ಗ್ರಂಥಗಳ ಪುಟ ತಿರುವಿ ಮೇಜು ಕುಟ್ಟಿ, ಛೇದ ಪರಿಚ್ಛೇದ ವಿಧ ವಿಧವಾದ ಪಟ್ಟಿ, ಸತ್ಯದ ಹೆಸರಿನಲ್ಲಿ ಸುಳ್ಳೆ ಗೀತೆಯ ಮುಟ್ಟಿ, ಸಾಕ್ಷಿಯ ಛದ್ಮ ವೇಷಗಳೆಲ್ಲ ಕಟಕಟೆ ಹತ್ತಿ, ನಡೆಯುತ್ತದೆ ನ್ಯಾಯದ ವ್ಯಾಖ್ಯಾನ, ಕುರುಡು ದೇವತೆ ಕಡೆಗೂ ಮಾಡುತ್ತಾಳೆ ನ್ಯಾಯದಾನ. ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದಾರೆ. ಮತ್ತು ಭಾವಸೂಚಕ ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಹಾಕಿದ್ದಾರೆ. ಕೆಲವರಿಗೆ ಜೈಲು, ಹಲವರಿಗೆ ಗೋಳು, ಇನ್ನು ಕೆಲವರಿಗೆ ಕ್ಷಮೆ ಎಂಬ ದಾನ, ಎಲ್ಲರೂ ಕಂಗಾಲು, ಎಲ್ಲರಿಗೂ ಶಿಕ್ಷೆ, ಒಂದಲ್ಲ ಒಂದು ಬಾಣು. ಜೈಲಿನೊಳಗಿದ್ದವಗೆ ಕಾರಾಗೃಹ ವಾಸ, ಹೊರಗಿದ್ದ ಮನೆ ಮಂದಿಗೆಲ್ಲ ವಿರಹ, ಆತಂಕ, ದುಃಖ, ಉಪವಾಸ. ಈ ರೀತಿ ಒಂದು ಜೈಲು ಕವನವನ್ನು ಅವರು ಬೆಳೆಸಿಕೊಂಡು ಹೋಗ್ತಾರೆ. ಕೆಲವು ಕಡೆ ಅವರು ಬುದ್ಧನ ಉಪದೇಶಗಳನ್ನು ಅಥವಾ ಭಗವದ್ಗೀತೆಯ ಸಾರವನ್ನು ಹೀಗೆ ಕನ್ನಡಕ್ಕೆ ತಂದಿದ್ದಾರೆ. ಈ ರೀತಿ ಅವರು ಭಾಸ್ಕರ ಭಂಡಾರಿ ಮಜಿಬೈಲು ಅವರು 10 ತಿಂಗಳ ಮಗು ಆಗಿದ್ದಾಗ ಅವರ ತಾಯಿಯನ್ನು ಕಳ್ಕೊಳ್ತಾರೆ. ಈ ರೀತಿ ಬಹಳ ಕಷ್ಟದಲ್ಲಿ ಬೆಳೆದಂತಹ ಒಬ್ಬ ವ್ಯಕ್ತಿ. ಅವರ ಪತ್ನಿ ಸವಿತಾ ಭಂಡಾರಿಯವರು ಅಮೇರಿಕದಲ್ಲಿದ್ದಾರಲ್ಲ, ಅಮೇರಿಕದಲ್ಲಿ ಇದ್ದುಕೊಂಡು ದೊಡ್ಡ ಮೊತ್ತವನ್ನು ದತ್ತಿಯಾಗಿಟ್ಟು ಅವರ ಹೋಗುವಾಗ ಇಟ್ಟು ಇಲ್ಲಿಂದ ಅಮೇರಿಕಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಕೂಡ ಫೋನು ಮಾಡ್ತಾ ಕನ್ನಡ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಇಂತಹ ಒಳ್ಳೆ ಕಾರ್ಯಕ್ರಮ ಆಗುವ ಹಾಗೆ ಮಾಡಿದ್ದಾರೆ. ಮುಖ್ಯವಾಗಿ ಇಷ್ಟೊಳ್ಳೆ ಕವಿ ಇವತ್ತು ಉಳಿದುಕೊಳ್ಳುವ ಹಾಗೆ, ಇಂತಹ ಕಾರ್ಯಕ್ರಮಗಳಾಗುವ ಹಾಗೆ. ದತ್ತಿ ಕಾರ್ಯಕ್ರಮ ಅಂದರೆ ಈ ವರ್ಷಕ್ಕಾಗಿ ನಿಲ್ಲುವುದಿಲ್ಲ, ಅದು ನಿರಂತರ ಆಗ್ತಾ ಇರ್ತದೆ. ಇಷ್ಟು ಹೇಳ್ತಾ ಈ ಅವಕಾಶವನ್ನು ಕೊಟ್ಟದ್ದಕ್ಕೆ ವಂದಿಸ್ತಾ ಎಲ್ಲರಿಗೂ ವಂದನೆ. ಮಜಿಬೈಲು ಅವರ ಬಗ್ಗೆ, ಅವರ ಕೃತಿಗಳ ಬಗ್ಗೆ ಸಭೆಯ ಮುಂದೆ ಸಮರ್ಥವಾಗಿ ಮಂಡಿಸಿ ಅವರ ಕಾವ್ಯಶಕ್ತಿಯನ್ನು ನಮಗೆ ಮನದಟ್ಟು ಮಾಡಿಕೊಂಡಂಥ ನಮ್ಮ ಗೌರವ ಕೋಶಾಧಿಕಾರಿ ಶ್ರೀ ಸುಬ್ರಾಯ ಭಟ್ರಿಗೆ ವಂದನೆಗಳು. ಸವಿತಾ ಭಂಡಾರಿಯವರು ಪತಿಯ ಮೇಲಿನ ಪ್ರೀತಿಯಿಂದ ಪತಿಗೆ ಇರುವಂಥ ಸಾಹಿತ್ಯ ಪ್ರೀತಿಯನ್ನು ನೆನಪಿಟ್ಟುಕೊಂಡು
ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಿರಂತರವಾಗಿ ಅವರ ಗಂಡನ ಒಂದು ಸ್ಮರಣೆ ಹಾಗೂ ಅವರ ಕಾವ್ಯಗಳ ಬಗ್ಗೆ ಚರ್ಚೆ ನಡೀತಾ ಇರಲಿ ಅಂತ ಹೇಳುವ ದೃಷ್ಟಿಯಿಂದ ಪ್ರೀತಿಯಿಂದ ಈ ಒಂದು ದತ್ತಿನಿಧಿಯನ್ನು ಇಟ್ಟಿದ್ದಾರೆ. ಇದು ಪ್ರತಿ ವರ್ಷ ಇನ್ನು ಮುಂದಕ್ಕೆ ನಡೀಲಿಕ್ಕಿದೆ ಅಂತ ಹೇಳ್ತಾ ದತ್ತಿನಿಧಿ ಇಟ್ಟಂಥ ಶ್ರೀಮತಿ ಸವಿತಾ ಭಂಡಾರಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಸಾಹಿತಿ ಬಾಬಾ ಮಜಿಬೈಲ್ ದತ್ತಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಅಧ್ಯಕ್ಷೀಯ ಭಾಷಣ ಇಲ್ಲಿನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ಅತ್ಯಂತ ಉತ್ಸಾಹಿ ಹಾಗೂ ಸಮರ್ಥ ನಾಯಕರಾದಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್. ನಾವು ಅವರ ವಿಷಯ ಹೇಳಬೇಕಾಗೇ ಇಲ್ಲ. ಈ ಕಾಲೇಜಿನ ಈ ವಿದ್ಯಾಸಂಸ್ಥೆಯ ಚೇರ್ಮನ್ ಅವರು ಈ ಸಂದರ್ಭದಲ್ಲಿ ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ನಡೆಸಿಕೊಳ್ಬೇಕು ಅಂತ ಅವರ ಹತ್ರ ಪ್ರೀತಿಯಲ್ಲಿ ವಿನಂತಿಸ್ಕೊಳ್ತಾರೆ. ಇವತ್ತಿನ ದಿವಸ ಭಾಳ ಖುಷಿ ಆಗ್ತಾ ಇದೆ. ಯಾಕೆ ಖುಷಿ ಆಗ್ತಾ ಇದೆ ಅಂತ ಹೇಳಿದರೆ, ನನಗೆ ಸೂರಜ್ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಥ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದರೆ ನನ್ನ ಮಕ್ಕಳಿಗೆ ಬಹಳ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಒಬ್ಬ ಬ್ಯಾಂಕ್ ಉದ್ಯೋಗಿ ಈ ಥರ ಕವನಗಳು ಬರೆದು ನಮಗೆ ರೋಮಾಂಚನ ಮಾಡಿದ್ದಾರೆ. ಆದರೆ ಮುಂದಿನ ಪೀಳಿಗೆಯಲ್ಲಿ ಇಲ್ಲಿ ಇರುವಂಥ 61 ಮಕ್ಕಳು ಎಷ್ಟು ಸಾಹಿತಿಗಳಾಗ್ಬೋದು ಅಂತ ಹೇಳಲಿಕ್ಕೆ ಇದೊಂದು ದೊಡ್ಡ ವೇದಿಕೆ ಆಗಿದೆ. ಯಾಕಂದರೆ ಈ ದತ್ತಿನಿಧಿ ಕಾರ್ಯಕ್ರಮ ಅಂತ ಹೇಳಿದರೆ ಏನಂತ ಹೇಳಿದರೆ, ಅವರ ಹೆಸರಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡೋದು. ಭಾಸ್ಕರ್ ಭಂಡಾರಿಯವರ ದತ್ತಿನಿಧಿ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಆಗ್ತಾ ಇರಬೇಕು. ನಮ್ಮ ಮಕ್ಕಳಿಗೊಂದು ದೊಡ್ಡ ಉತ್ತೇಜನ. ಅದಕ್ಕೆ ನಾನು ಎಲ್ಲ ವೇದಿಕೆಯಿರುವಂಥ ಎಲ್ಲ ಉಪಸ್ಥಿತರಿರುವಂಥ ಎಲ್ಲರಿಗೂ ನಾನು ಭಾಳ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮ ಸೂರಜ್ ಪದವಿ ಪೂರ್ವ ಕಾಲೇಜಲ್ಲಿ ನೀವೊಂದು ಬಂದು ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟಿಗೆ ನಾನು ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಮನುಷ್ಯನ ಜೀವನದಲ್ಲಿ ಯಾರು ಬೇಕಾದರೂ ಏನೂ ಸಾಧನೆ ಮಾಡ್ಬೋದು. ನಾಳೆ ಮುಂದಿನ ದಿನಗಳು ನೀವು ಏನು ಆಗ್ಬೋದು ಏನು ಇಲ್ಲ ಅಂತ ಹೇಳಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾರ್ಯಾರ ನಸೀಬ್ನಲ್ಲಿ ಏನೇನು ಆಗಬೇಕು. ಯಾಕಂದ್ರೆ ಒಬ್ಬ ಬ್ಯಾಂಕ್ ಉದ್ಯೋಗಿ ಇಷ್ಟು ಒಳ್ಳೆ ಕವನಗಳನ್ನು ಬರೆದು ಈಗಾಗಲೇ ಒಳ್ಳೆ ಕವನವನ್ನು ವಾಚಿಸಿದಂಥ ನಮ್ಮ ಕೋಶಾಧಿಕಾರದ ಸುಬ್ರಾಯ ಭಟ್ರು ಹೇಳಿದರು. ಯಾಕೆ ನನಗೆ ಭಾಳ ರೋಮಾಂಚನ ಆಯಿತು. ಒಬ್ಬ ಬ್ಯಾಂಕ್ ಉದ್ಯೋಗಿ ರಿಟೈರ್ಮೆಂಟ್ ಆದ ಮೇಲೆ ಇಂಥ ಕವನಗಳನ್ನು ಬರೆದು ಗಾಂಧೀಜಿ ಬಗ್ಗೆ ಬರೆದಿದ್ದಾರೆ. ಬೇರೆ ಬೇರೆ ಕವನಗಳನ್ನು ಬರೆದು ನಮಗೊಂದು ಉತ್ತೇಜನ ಕೊಟ್ಟು ನಮ್ಮ ಮಕ್ಕಳಿಗೆ ಒಂದು, ಯಾಕಂದರೆ ಅದಕ್ಕೆ ಕೇಳಿದಾಗ ನಮ್ಮ ಮನಸ್ಸಿಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ಅಮೇರಿಕದಲ್ಲಿ ಅವರ ಭಾಸ್ಕರ್ ಭಂಡಾರಿಯವರ ಮಿಸ್ಸಸ್ ಅವರು ಶ್ರೀಮತಿ ಸವಿತಾ ಭಾಸ್ಕರ್ ಅವರು ನನಗೆ ಫೋನ್ ಮಾಡಿ, ಸರ್ ನಮ್ಮ ಕಾರ್ಯಕ್ರಮ 2 ವರ್ಷ ಕರೋನಾ ಮುಂಚಿತ ನಾವು ದತ್ತಿನಿಧಿ ಇಟ್ಟಿದ್ವಿ, ಕಾರ್ಯಕ್ರಮ ಆಗಲೇ ಇಲ್ಲ. ಕರೋನಾ ಆದಮೇಲೆ ಇದು ಫಸ್ಟ್ ಟೈಮ್ ಕಾರ್ಯಕ್ರಮ, ಇದು ಮೊದಲನೇ ಕಾರ್ಯಕ್ರಮ ಸೂರಜ್ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಗುವಂಥದ್ದು. ಸೂರಜ್ ಪದವಿ ಪೂರ್ವ ಕಾಲೇಜು ಆಗಿದ್ದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಇಂಥ ಕಾರ್ಯಕ್ರಮಗಳು ನಾವು ಮುಂದೆ ನಮ್ಮ ಕಾಲೇಜಿನಲ್ಲಿ ನಮ್ಮ ಮಕ್ಕಳಿಗೆ ಕವನ ಸ್ಪರ್ಧೆ ಆಗಲಿ, ಬೇರೆ ಬೇರೆ ಕಾರ್ಯಕ್ರಮ, ಯಾಕಂದ್ರೆ ನಮ್ಮ ಕನ್ನಡ ಟೀಚರ್ ಅರುಣ್ ಅವರು ಮತ್ತು ಪ್ರಿನ್ಸಿಪಲ್ ಡಾಲ್ಬಿ ಸಿಕ್ಕವರು ಬಹಳ ಉತ್ತೇಜನ ಕೊಟ್ಟು ಕವನಗಳನ್ನೆಲ್ಲ ವಾಚಿಸಿ ಕವನಗಳನ್ನೆಲ್ಲ ಬರೆಸಿ ಆ ಕನ್ನಡಕ್ಕೆ ಒಂದು ಉತ್ತೇಜನ ಕೊಟ್ಟಿದ್ದಾರೆ. ನಾಳೆ ಯಾಕಂದ್ರೆ ನಾವು ಕನ್ನಡದ ಹೆಮ್ಮೆ ಮಕ್ಕಳು ನಾವು. ಯಾಕಂದರೆ ಎಲ್ಲಿ ಹೋಗಿದ್ರೂ ಫಸ್ಟಿಗೆ ನಾವು ಕನ್ನಡಕ್ಕೆ ಬೆಲೆ ಕೊಡಬೇಕು. ಕನ್ನಡದಲ್ಲಿ ಮಾತಾಡೋದೇ ನಮ್ಮ ಧರ್ಮ, ಕನ್ನಡಕ್ಕೆ ಗೌರವಿಸೋದೇ ನಮ್ಮ ಧರ್ಮ. ನಮ್ಮ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶ ಏನಂತ ಹೇಳಿದರೆ, ಕನ್ನಡವೇ ನಮ್ಮ ಧ್ಯೇಯ. ಕನ್ನಡದಲ್ಲಿ ನಾವು ಎಷ್ಟು ಮಾತಾಡ್ತೇವೆ, ಯಾಕಂದ್ರೆ ನಮ್ಮ ಮಾತೃಭಾಷೆಯನ್ನು ನಮ್ಮ ತಾಯಿ ಭಾಷೆ, ನಾವು ತಾಯಿ ಭಾಷೆಗೆ ಎಷ್ಟು ಒಲವು ಕೊಡ್ತೇವೆ ಅಷ್ಟು ನಾವು ನಮ್ಮ ದೇಶದ ಹೆಮ್ಮೆ ಆಗ್ತದೆ. ಹಾಗಾಗಿ ನೀವೆಲ್ಲ ಭಾಳ ಸೈಲೆಂಟಾಗಿ ಕೂತ್ಕೊಂಡು ಎಲ್ಲ ಕವನಗಳನ್ನು ಓದಿದ್ದು ಕೇಳಿದ್ದೀರಾ. ನಿಮಗೆಲ್ಲ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಿ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ ಅಂತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದವರಿಗೆ ಪ್ರೀತಿಯ ಕೃತಜ್ಞತೆಗಳು. ನಮ್ಮ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರ ಮುಖ್ಯ ಅತಿಥಿಗಳಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರಿಗೆ ನಮ್ಮ ಪ್ರೀತಿಯ ಪುಸ್ತಕ ಸ್ಮರಣಿಕೆಯನ್ನು ನೀಡಬೇಕಾಗಿ ನಮ್ಮ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಇಂದಿನ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇಲ್ಲಿನ ಪ್ರಾಂಶುಪಾಲರಾದಂಥ
ಶ್ರೀ ಡಾಲ್ಫಿ ಸರ್ ಅವರಿಗೆ ನಮ್ಮ ಪ್ರೀತಿಯ ಪುಸ್ತಕವನ್ನು ಈ ಸಂದರ್ಭದಲ್ಲಿ ನೀಡಬೇಕಾಗಿ ನಮ್ಮ ಗೌರವ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಮುರಳಿ ಮೋಹನ್ ಶಿವಂತಾರವರಲ್ಲಿ ವಿನಂತಿಸ್ಕೊಳ್ತಾರೆ. ಹಾಗೆಯೇ ಇಂದಿನ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಕವನ ಸ್ಪರ್ಧೆಯನ್ನು ಏರ್ಪಡಿಸಿ ವಾಚನಕ್ಕೆ ಸಿದ್ಧಪಡಿಸಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿದಂಥ ಇಲ್ಲಿನ ಕನ್ನಡ ಶಿಕ್ಷಕರಾದಂಥ ಶ್ರೀ ಅರುಣ್ ಅವರಿಗೂ ಕೂಡ ನಾವು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಕೋಶಾಧಿಕಾರಿಗಳಾದಂಥ ಶ್ರೀ ಸುಬ್ರಾಯ ಭಟ್ ಅವರಿಗೆ ನಮ್ಮ ಪ್ರೀತಿಯ ಪುಸ್ತಕ ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಮೊದಲ ಹಂತದ ಕಾರ್ಯಕ್ರಮ ಧನ್ಯವಾದದೊಂದಿಗೆ ಕೊನೆಗೊಳ್ಳಲಿಕ್ಕಿದೆ. ಈ ಧನ್ಯವಾದ ಸಮರ್ಪಣೆಯನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದಂಥ ಶ್ರೀ ಡಾಲ್ಫಿ ಸರ್ ಅವರು ನಡೆಸ್ಕೊಡ್ಬೇಕಾಗಿ ಅವರಲ್ಲಿ ಪ್ರೀತಿಯಿಂದ ವಿನಂತಿಸ್ಕೊಳ್ತಾರೆ. ಯಾರದೇ ಮನಸ್ಸಿನ ಸುಖವ ನೋಡಲು ಅವರ ಮುಖವ ನೋಡಿದರೆ ಸಾಕು. ಯಾರದೇ ಮನಸ್ಸಿನ ಸುಖವ ನೋಡಲು ಅವರ ಮುಖವ ನೋಡಿದರೆ ಸಾಕು. ಅಮ್ಮನ ಮುಖವ ನೋಡಿದರೆ ಸಾಕು. ಅಮ್ಮ ಎಂದರೆ ಮನೆಯ ಅಂತರಾತ್ಮ. ನಮ್ಮ ಶಾಲೆಯ ಕಾರ್ಯಕ್ರಮ ಚಂದ ಸೊಬಗು ಮೂಡಲು ಪ್ರಮುಖವಾದ ಕಾರಣ ನಮ್ಮ ಅತಿಥಿಗಳು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಅಮೂಲ್ಯವಾದ ಸಮಯವನ್ನು ನಮ್ಮೆಲ್ಲರ ಜೊತೆ ಕಳೆದಿದ್ದಾರೆ. ಅವರು ನಮಗೆ ಅತಿಯಾದ ಸ್ವಲ್ಪ ಸಮಯದಲ್ಲಿಯೇ ಹಲವಾರು ವಿಷಯವನ್ನು ಇಂದು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹಾಗೂ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಮಾಡಬೇಕಾದ ಎಲ್ಲವನ್ನೂ ಮಾಡಿ, ಆದರೆ ದುರಾಸೆಯಿಂದ ಅಲ್ಲ, ಅಸೂಯೆಯಿಂದ ಅಲ್ಲ, ಬದಲಾಗಿ ಪ್ರೀತಿ, ಕರುಣೆ, ನಮ್ರತೆ ಮತ್ತು ಭಕ್ತಿಯಿಂದ ಎಂದು ತಿಳಿಸಿಕೊಟ್ಟ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಇಂದಿನ ಕಾರ್ಯಕ್ರಮದ ಉದ್ಘಾಟಕರು. ತಮಗೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ ಎನ್ನುವ ಧ್ಯೇಯದಂತೆ ಸದಾಕಾಲ ಹಸನ್ಮುಖಿಯಾಗಿ ನಮ್ಮೆಲ್ಲರಿಗೂ ಸ್ಫೂರ್ತಿ ತುಂಬುವ ನಮ್ಮ ಸಂಸ್ಥೆಯ ಸಂಚಾಲಕರು ಹಾಗೂ ಇಂದಿನ ಅಧ್ಯಕ್ಷತೆ ಸ್ಥಾನವನ್ನು ತುಂಬಿರುವ ಡಾಕ್ಟರ್ ಮಂಜುನಾಥ್ ಎಸ್ ರೇವನ್ಕರ್ ಸರ್, ತಮಗೂ ಧನ್ಯವಾದಗಳು ಸರ್. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು ಎಂದು ನಮಗೆಲ್ಲರಿಗೂ ತಿಳಿಸಿಕೊಟ್ಟ ಡಾಕ್ಟರ್ ಮುರಳಿ ಮೋಹನ್ ಚಿಂತಾರು, ಗೌರವ ಕಾರ್ಯದರ್ಶಿ, ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕ, ತಮಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು ಸರ್. ಇಂದಿನ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರುವಂತಹ ಶ್ರೀ ಗಣೇಶ್ ಪ್ರಸಾದ್ ಜಿ, ಗೌರವ ಕಾರ್ಯದರ್ಶಿಗಳು, ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕ, ತಮಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು ಸರ್. ಶ್ರೀ ಎನ್ ಸುಬ್ರಾಯ ಭಟ್, ದತ್ತಿ ಉಪನ್ಯಾಸ, ಗೌರವ ಕೋಶಾಧಿಕಾರಿ, ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕ, ತಮಗೂ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸ್ವೀಕರಿಸ್ತೀನಿ ಸರ್. ಅದೇ ರೀತಿ ಪತ್ರಿಕಾ ಮಾಧ್ಯಮ, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಇಷ್ಟು ಹೊತ್ತು ನಮ್ಮ ಜೊತೆಯಲ್ಲಿ ತಾಳ್ಮೆಯಿಂದ ಇದ್ದಕ್ಕೆ ತಮಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು. ಕೊನೆಯದಾಗಿ, ಒಬ್ಬೊಬ್ಬರ ಸಾವಲ್ಲಿ ಒಂದೊಂದು ನೆನಪು, ಒಬ್ಬೊಬ್ಬರ ಸಾವಲ್ಲಿ ಒಂದೊಂದು ನೆನಪು. ಹೆತ್ತವಳ ಸಾವಲ್ಲಿ
ಮಮತೆಯದೇ ನೆನಪು. ಸಾವು ಬಂದಾಗ ಅವಳಿಗೆ ಅಮ್ಮ ಅಮ್ಮ ಎಂಬ ಕೂಗಿಗೆ ಎದ್ದು ಬರದಿದ್ದರೂ ಅಮ್ಮ, ಎದ್ದೆದ್ದು ಬರುವುದು ಅವಳ ಮಮತೆಯ ನೆನಪು. ಹೆತ್ತಾಕೆಗೆ ಸಾವಿದ್ದರೂ ಅವಳ ಮಮತೆಗೆ ಸಾವಿಲ್ಲ. ಸಾವಿಲ್ಲದ ಆ ಮಮತೆಯನ್ನು ಅಂತರಾತ್ಮ ನೋಡಬಲ್ಲ. ನನಗೆ ಅವಕಾಶ ಕೊಟ್ಟಿರುವಂಥ ತಮಗೆಲ್ಲರಿಗೂ ಧನ್ಯವಾದವನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು ಸರ್.